ಡಿಸೆಂಬರ್ 31ರಂದು ಕನ್ನಡ ಸಂಘಟನೆಗಳಿಂದ ರಾಜ್ಯ ಬಂದ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕನ್ನಡ ಪರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ಕನ್ನಡ ಪರ ಹೋರಾಟಗಾರರ ಉದ್ದೇಶಕ್ಕೂ ಬೆಂಬಲವಿದೆ. ಆದರೆ ಒಂದು ಭಾಷೆಯನ್ನ ದ್ವೇಷಿಸಿದರೆ ನಮ್ಮ ಭಾಷೆ ಬೆಳೆಯದು. ನಮ್ಮ ಮಕ್ಕಳಿಗೆ ಹೆಚ್ಚು ಭಾಷೆಯನ್ನ ಕಲಿಸುವ ಅಗತ್ಯವಿದೆ. ಪ್ರತಿ ಭಾಷೆಯನ್ನು ಗೌರವದಿಂದ ನಾವು ಕಾಣಬೇಕು. ಎಂಇಎಸ್ ಬಗ್ಗೆ ಬಿಜೆಪಿಯಷ್ಟು ನಮಗೆ ಗೊತ್ತಿಲ್ಲ. ಒಂದು ಸಮಯದಲ್ಲಿ ಅವರಿಬ್ಬರು ಜೊತೆಗಿದ್ದವರು. ಎಂಇಎಸ್ ನಿಷೇಧದ ಬಗ್ಗೆ ಪಕ್ಷದ ಅಧ್ಯಕ್ಷರು, ವಿಪಕ್ಷ ನಾಯಕರು ತಮ್ಮ ನಿಲುವನ್ನ ತಿಳಿಸಿದ್ದಾರೆಂದು ಖಾದರ್ ನುಡಿದರು. ಇನ್ನು ವಿಧಾನಸಭೆಯಲ್ಲಿ ಮತಾಂತರ ನಿಷೇಧ ಮಸೂದೆ ಮಂಡನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಪಕ್ಷದ ಲಾಭವನ್ನ ನೋಡಿ ಬಿಜೆಪಿಗರು ಕಾನೂನನ್ನ ರಚಿಸುತ್ತಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆ ಹಿಂದೆ ದುರುದ್ದೇಶವಿದೆ. ಬಲವಂತದ ಮತಾಂತರಕ್ಕೆ ಯಾರ ಬೆಂಬಲವೂ ಇಲ್ಲ. ಈ ಕಾಯ್ದೆಯಿಂದ ಜನರಿಗೆ ಯಾವುದೇ ಲಾಭವೂ ಇಲ್ಲ. ಬಿಜೆಪಿಯವರು ಮಂಡಿಸಿದ ಮಸೂದೆಗೆ ಕೋರ್ಟ್ ತಡೆ ನೀಡುತ್ತದೆ. ಇದು ಬಿಜೆಪಿಯ ಪ್ರತಿಯೊಬ್ಬ ಮುಖಂಡರಿಗೂ ತಿಳಿದಿದೆ ಎಂದ ಅವರು, ಗೋಹತ್ಯೆ ನಿಷೇಧ ಜಾರಿ ಬಳಿಕ ಗೋಕಳ್ಳತನ ಹೆಚ್ಚಾಗಿದೆ. ಗೃಹ ಸಚಿವರ ಊರಲ್ಲೇ ಗೋಕಳ್ಳತನ ಅಧಿಕವಾಗಿದೆ ಅನ್ನೋದನ್ನ ಅವರೇ ಒಪ್ಪಿಕೊಂಡಿದ್ದಾರೆಂದು ವ್ಯಂಗ್ಯ ಮಾಡಿದರು. ಉತ್ತಮವಾದ ಉದ್ದೇಶ ಏನಿದೆ, ಕನ್ನಡಕ್ಕೆ ಅವಮಾನ ಆಗಬಾರ್ದು, ಕನ್ನಡಕ್ಕೆ ಬೇರೆ ರಾಜ್ಯಗಳು ಧಕ್ಕೆ ಆಗಬಾರ್ದು, ಕನ್ನಡವನ್ನು ಬೇರೆಯವರು ಕೂಡ ಗೌರವಿಸಬೇಕು. ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಮತ್ತು ಒಂದು ಭಾಷೆ ಬೆಳಿಬೇಕಾದ್ರೆ ನಮ್ಮ ಭಾಷೆ ಕಲಿಯುವ ಜೊತೆಯಲ್ಲಿ ನಾವು ಇನ್ನೊಂದು ಭಾಷೆ ಗೌರವ ಕೊಡೋ ಕೆಲಸ ಆಗಬೇಕು. ಒಂದು ಭಾಷೆಯನ್ನು ದ್ವೇಷ ಮಾಡಿದರೆ ಇನ್ನೊಂದು ಭಾಷೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಎಷ್ಟು ಭಾಷೆ ಕಲಿಲಿಕ್ಕೆ ಸಾಧ್ಯವಾಗ್ತದೆ, ಎಲ್ಲ ಭಾಷೆಯನ್ನು ಕಲಿಬೇಕು. ನಾವು ಕನ್ನಡಿಗರು ಕನ್ನಡ ಕಲಿಬೇಕು, ಮರಾಠಿ ಕಲಿಬೇಕು, ಹಿಂದಿ ಕಲಿಬೇಕು, ಎಲ್ಲ ಎಷ್ಟು ಭಾಷೆ ಕಲಿಲಿಕ್ಕೆ ಸಾಧ್ಯವಿದೆಯಾ ಅಷ್ಟು ಭಾಷೆ ಕಲಿಲಿಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಮತ್ತು ನಮ್ಮ ಭಾಷೆ ನಾವು ಭಾಳ ಚೆನ್ನಾಗಿ ಕಲಿಯುವ ಜೊತೆಯಲ್ಲಿ ಬೇರೆ ಭಾಷೆ ಗೌರವ ಮತ್ತು ಬೇರೆ ಭಾಷೆಗೆ ನಾವು ಉತ್ತಮವಾದ ಇವತ್ತು ನಮ್ಮ ಬೆಲ್ಗಂ ಬಾರ್ಡರ್ನಲ್ಲಿ ಮರಾಠಿಗರು ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಭಾಷೆಯನ್ನು ಕಲಿಬೇಕು. ಕನ್ನಡಿಗರು ಮರಾಠಿ ಭಾಷೆಯನ್ನು ಚೆನ್ನಾಗಿ ಕಲಿಬೇಕು. ಪರಸ್ಪರ ಅರ್ಥ ಮಾಡಿಕೊಂಡು ಭಾರತ ಹೋಗಬೇಕು. ನಮ್ಮ ಈ ಗಡು ಪ್ರದೇಶದಲ್ಲಿ ಕನ್ನಡವನ್ನು ಮಲಯಾಳಂ ಕಲಿತಾರೆ, ಮಲಯಾಳಿಗಳು ಕನ್ನಡವನ್ನು ಕಲಿತಾರೆ, ಪರಸ್ಪರ ವ್ಯಾಪಾರ ಎಲ್ಲ ಕೂಡ ಭಾಷೆಯಲ್ಲಿ ಇವತ್ತು ಅರ್ಥ ಮಾಡಿಕೊಳ್ತಾರೆ. ಇವತ್ತು ಲಾ ಕಮಿಷನ್ ಮಾಡಿ ಕಲಿಸಿದ ಅವತ್ತಲ್ಲಿ ಡಿಫರ್ ಆಗಿದೆ. ಇವರ ಎಡಿಷನ್ ಏನಂತಂದರೆ ಇದು ಲೀಗಲ್ ಆಗಿ ಇರಬಾರ್ದು, ದಿಸ್ ಶುಡ್ ಗೋನ್ ಸ್ಟೇ, ಜನರಿಗೆ ನಾವು ತಂದದಂತ ಆಗಬೇಕು, ಅದು ಇಂಪ್ಲಿಮೆಂಟ್ ಕೂಡ ಆಗಬಾರ್ದು. ಇದನ್ನು ಬಿಂಬಿಸಲಿಕ್ಕೆ ಬೇಕಾಗಿ ಆಂಟಿ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ಕೆಲವು ಪಾಯಿಂಟ್ಸನ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಅದು ಪಾಯಿಂಟ್ಸ್ ಆ್ಯಡ್ ಮಾಡಿ ಏನಂತ ಹೇಳಿದರೆ, ಇವಾಗ ನಿಮ್ಮ ಇಬ್ಬರ ಮಧ್ಯೆ ಸಮಸ್ಯೆ ಇದ್ದರೆ ನಿಮ್ಮ ತಂದೆ ತಾಯಿನ ಕೊಡ್ಬೋದು. ಕ್ಯಾನ್ ಯು ಫ್ರೆಂಡ್ಸ್ ಕಮ್ ಆ್ಯಂಡ್ ಗಿವ್ ಕಂಪ್ಲೇಂಟ್? ಈ ಕಾನ್ಸ್ಟಿಟ್ಯೂಷನ್ ಅದು ಆಗ್ತದಾ? ನಾಳೆ ಗೂಂಡರಾಜ್ಯ ಜಾಸ್ತಿ ಆಗ್ತದೆ. ಏನಿದೆ ಈಗಾಗಲೇ ದಬ್ಬಾಲಿಕೆ ಹೋಗಿ ಹೊಡಿತಾರೆ ಬಡಿತಾರೆ, ಅದು ಜಾಸ್ತಿ ಆಗ್ತದೆ. ನಾಳೆ ಸಿವಿಲ್ ಹೌ ಆಗ್ತದೆ ಕಾನ್ಸ್ಟಿಟ್ಯೂಷನ್ನಲ್ಲಿ.